ಮೀನುಗಾರಿಕೆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೋಟ್ನಿಂದ ಸಮುದ್ರಕ್ಕೆ ಬಿದ್ದ ತಮಿಳುನಾಡು ಮೂಲದ ಮೀನುಗಾರರೊಬ್ಬರು ಸತತ 43 ಗಂಟೆಗಳ ಕಾಲ ಸಮುದ್ರದಲ್ಲಿ ಈಜುತ್ತಾ ಜೀವ ಉಳಿಸಿಕೊಂಡ ಘಟನೆ ಉಡುಪಿ ಜಿಲ್ಲೆಯ ಗಂಗೊಳ್ಳಿಯಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಗಂಗೊಳ್ಳಿಯಿಂದ ಸುಮಾರು 14 ನಾಟಿಕಲ್ ಮೈಲ್ ದೂರ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದ ತಮಿಳುನಾಡು ಮೂಲದ ಬೋಟ್ನಿಂದ ಸುಮಾರು 25 ವರ್ಷ ಪ್ರಾಯದ ಓರ್ವ ಮೀನುಗಾರ ಆಕಸ್ಮಿಕವಾಗಿ ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ರು. ಅವರನ್ನ ಕಳೆದ 2 ದಿನಗಳಿಂದ ತಮಿಳುನಾಡು ಮೀನುಗಾರರು ಹುಡುಕ್ತಾ ಇದ್ರು. ಇಂದು ಗಂಗೊಳ್ಳಿಯಿಂದ ತೆರಳುತ್ತಾ ಇದ್ದ ಮೀನುಗಾರಿಕಾ ಬೋಟ್ನವರಿಗೆ ಈ ಮೀನುಗಾರ ಕಾಣಸಿಕ್ಕಿದ್ದಾನೆ. ಸರಿಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಈಜಿ ಬಸವಳಿದಿದ್ದ ಮೀನುಗಾರ ಸಂಪೂರ್ಣವಾಗಿ ನಿತ್ರಾಣಗೊಂಡಿದ್ದ. ಮೀನುಗಾರನಿಗೆ ಪ್ರಥಮ ಚಿಕಿತ್ಸೆ ನೀಡಿ ರಕ್ಷಿಸಿದ ಗಂಗೊಳ್ಳಿಯ ಮೀನುಗಾರರು ಬಳಿಕ ಅವರನ್ನ ತಮಿಳುನಾಡಿನ ಮೀನುಗಾರರಿಗೆ ಹಸ್ತಾಂತರ ಮಾಡಿದ್ದಾರೆ. ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ದ ಮೀನುಗಾರನ ಶವವಾದರೂ ದೊರೆಯಬಹುದೆಂದು ಹುಡುಕ್ತಾ ಇದ್ದ ತಮಿಳುನಾಡಿನ ಮೀನುಗಾರರಿಗೆ ಈತ ಸಮುದ್ರದಲ್ಲಿ ಜೀವಂತವಾಗಿ ಸಿಕ್ಕಿರೋದನ್ನ ಕಂಡು ಶಾಕ್ ಆಗಿದೆ. ಈ ನಡುವೆ ಗಂಗೊಳ್ಳಿಯ ಮೀನುಗಾರರು ನಾಪತ್ತೆಯಾಗಿದ್ದ ಮೀನುಗಾರರನ್ನ ರಕ್ಷಿಸಿದ ಸಂತಸದಲ್ಲಿದ್ದಾರೆ.